ರಾಜ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪರನ ಮಲ್ಲ ಅಭಿಮಾನಿ ಆಪ್ತರು ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾರದ ಅಧ್ಯಕ್ಷರು ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟರಿಗೂ ಇತ್ತೆ ಸಚಿವ ಸ್ಥಾನಮಾನ ಒದಗದು ಬೈತಂಡು. ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಯಿ ಬೊಕ್ಕ ಡೇರೆ ಮುಕ್ತ ಕರ್ನಾಟಕ ನಿರ್ಮಿಸಾವನ ಉದ್ದೇಶಡ್ ನಿರಂತರ ರಾಜ್ಯದುದ್ದಗ್ಲ ಪ್ರವಾಸನ್ ಕೈಕೊಂದು ಈತನೇಟ ಸುಮಾರು 13 ಜಿಲ್ಲೆಲದ ಪ್ರವಾಸ ನಡಪಾದು ಅಲೆಮಾರಿ ಜನಾಂಗದ ಅಭಿವೃದ್ಧಿದ ಬಗೆಟು ಚಿಂತನೆ ನಡಪಾದಿರು. ಇಂಬೇರ್ನ ಈ ಕಾರ್ಯವೈಖರಿನ ತೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಬೇರೆಗೂ ರಾಜ್ಯ ಸಚಿವ ಸ್ಥಾನಮಾನನ್ ಕೊಡ್ತೇರು. ರಾಜ್ಯ ಸಚಿವ ಸ್ಥಾನಮಾನದ ಅಧಿಕಾರ ಸ್ವೀಕರಿಸಾಯಿನಿರ್ದು ಬೊಕ್ಕ ಶುಕ್ರವಾರ ಕುಡ್ಲಗ ಬತ್ತಿನ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟುರೇನು ಕುಡ್ಲ ವಿಮಾನ ನಿಲ್ದಾಣಡು ಬಿಜೆಪಿ ಪಕ್ಷದ ಪ್ರಮುಖರು ಕಾರ್ಯಕರ್ತ ಬಂಧುಲು ಅರೆನ ಅಭಿಮಾನಿಲು ಶಾಲು ಮಾಲೆ ಪಾರ್ದು ಜೈಕಾರ ಪಾರ್ದು ಎತ್ಕೊಂಡೇರು.
ರಾಜ್ಯ ಸಚಿವ ಸ್ಥಾನಗ ಆಯ್ಕೆ ಮಲ್ತಿನ ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಪಕ್ಷದ ನಾಯಕರಿಗೆ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಸಂದಾಯನ ಶ್ರೀ ಕೆ ರವೀಂದ್ರ ಶೆಟ್ಟರ್ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ಜನರಿಗೆ ಇಲ್ಲು ಒದಗಾದ ಡೇರೆ ಮುಕ್ತ ಕರ್ನಾಟಕ ನಿರ್ಮಿಸಾವನ ಯೋಜನೆ ಭಾಗದಲ್ಲಿ ತನ್ನ ಅಧ್ಯಕ್ಷತೆಯ ಅವಧಿಡ್ ರಾಜ್ಯದ ಕೆಲವು ಜಿಲ್ಲೆ ನಾಡಲ ಡೇರೆ ಮುಕ್ತ ಜಿಲ್ಲೆಯಾದ ರೂಪಿಸಾವಣವನ್ನು ತೆರಿಪಾಯರು. ಇವತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಪ್ರಥಮ ಅಧ್ಯಕ್ಷನಾಗಿ ರಾಜ್ಯ ಸರ್ಕಾರ ನನ್ನನ್ನು ನೇಮಕ ಮಾಡಿದ ಸಂದರ್ಭದಲ್ಲಿ ಕಳೆದ 3.5 ತಿಂಗಳಲ್ಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ನನ್ನ ರಾಜಕೀಯ ಗುರುಗಳಾಗಿರತಕ್ಕಂಥ ಮಾನ್ಯ BS ಯಡಿಯೂರಪ್ಪರವರನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಖ್ಯಮಂತ್ರಿಗಳಿಗೆ ನಾನು ಕಳೆದ 3 ತಿಂಗಳಲ್ಲಿ ಏನು ಜಿಲ್ಲಾ ಪ್ರವಾಸವನ್ನು ಮಾಡಿದ್ದೇನೆ ಆ ಎಲ್ಲ ವರದಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿದ್ದೇನೆ. ಬರತಕ್ಕಂಥ ಉಳಿದ ಜಿಲ್ಲೆಗಳಲ್ಲಿ ಕೂಡ ನಾನು ಪ್ರವಾಸವನ್ನು ಮಾಡುವವನಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ನನ್ನನ್ನು ರಾಜ್ಯ ಸಚಿವ ಸ್ಥಾನಮಾನಕ್ಕೆ ಆಯ್ಕೆಯನ್ನು ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ಮುಖ್ಯವಾಗಿ ಇವತ್ತು ನಾವು ಯಾವತ್ತೂ ಕೂಡ ಸಾಮಾಜಿಕವಾಗಿ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡುವಂಥ ಕೆಲಸವು ನಮ್ಮಿಂದ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಶೋಚನೀಯ ರೀತಿಯಲ್ಲಿ ಜೀವನ ಸಾಗಿಸುತ್ತಿರುವಂಥ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಆ ಎಲ್ಲ ಜನರನ್ನು ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕಟಿಬದ್ಧನಾಗಿ ಕೆಲಸವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ರಾಜ್ಯ ಸರ್ಕಾರ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಶಾಸಕರುಗಳಿಗೆ, ನಮ್ಮ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾವು ಪಕ್ಷದ ಬಹಳ ಪ್ರೀತಿಯ ನನ್ನ ಕಾರ್ಯಕರ್ತ ಬಂಧುಗಳಿದ್ದಾರೆ, ನಾವು ಪಕ್ಷದ ನಾಯಕರುಗಳಿದ್ದಾರೆ, ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೋದಲ್ಲಿ ಬಂದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಗೌರವಯುತವಾಗಿ ನಮ್ಮ ಅಲೆಮಾರಿ ಜನಾಂಗದವರು ನಮ್ಮನ್ನು ಆ ಒಂದು ವ್ಯವಸ್ಥೆಗೆ ತರುವಾಗ ಬಹಳ ಖುಷಿ ಆಗ್ತಿದೆ. ಇವತ್ತು ಅಲೆಮಾರಿ ಜನಾಂಗದವರು ಕೂಡ ಬಹಳ ಉತ್ಸಾಹದಿಂದ ನಮ್ಮ ಜೊತೆ ಕೆಲಸ ಮಾಡುವಂಥದ್ದನ್ನು ನಾನು ನೋಡ್ತೀನಿ. ಸುಮಾರು 46 ಜಾತಿಗಳು ನಮ್ಮ ನಿಗಮದಡಿಯಲ್ಲಿ ಬರ್ತಾರೆ. ಶೇಕಡ 90ರಷ್ಟು ಜನ ಇವತ್ತು ಅತ್ಯಂತ ಶೋಚನೀಯವಾಗಿ ಬಹಳ ಮೂಲಭೂತ ಸೌಕರ್ಯ ವಂಚಿತವಾಗಿ ಜೀವನವನ್ನು ಸಾಗಿದ ಸಂದರ್ಭದಲ್ಲಿ ಅವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಆ ಇಡೀ ಸಮುದಾಯವನ್ನು ಜನರನ್ನು ಒಂದು ಮುಖ್ಯವಾಹಿನಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ನಾನು ನಂಬುವಂಥ ಎಲ್ಲ ಈ ತುಳುನಾಡಿನ ಕಾರಣಿಕದ ದೈವಗಳ, ನಾನು ನಂಬುವಂಥ ದೇವರುಗಳ, ನನ್ನ ತಂದೆ ತಾಯಿಯವರ, ನನ್ನ ಗುರು ಹಿರಿಯರ, ನನ್ನ ಪಕ್ಷದೆಲ್ಲ ನಾಯಕರ ಆಶೀರ್ವಾದವನ್ನು ಬೇಡುತ್ತಾ ಬರತಕ್ಕಂಥ ದಿನಗಳಲ್ಲಿ ನನ್ನ ಏನು ಈ ಸರ್ಕಾರದ ಅವಧಿಗಳಲ್ಲಿ ನಾನು ಕೆಲಸ ಮಾಡುವವನಿದ್ದೇನೆ. ಈ ಎಲ್ಲ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಾನಂತ ಕೆಲಸವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ನನ್ನ ಸ್ವಾಗತಿಸಲು ಬಂದಂಥ ನಮ್ಮೆಲ್ಲ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಜವಾಬ್ದಾರಿ ಅಧಿಕಾರ ಸ್ವೀಕಾರ ಸಮಾರಂಭದ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಇದು ಅಧಿಕಾರ ಅಲ್ಲ, ಇದು ನನ್ನ ಜವಾಬ್ದಾರಿ ಅಂತ. ಡೇರೆ ಮುಕ್ತ ಕರ್ನಾಟಕ ಮಾಡುವಂಥ ಒಂದು ಅಡಿಗಲನ್ನು ಹಾಕುವಂಥದ್ದು ನನ್ನ ಅವಧಿಯಲ್ಲಿ ಖಂಡಿತವಾಗಿಯೂ ನಾನು ಮಾಡ್ತೇನೆ. ಇದು ಇಡೀ ಕರ್ನಾಟಕದಲ್ಲಿ ಆಗದಿದ್ರೂ ಕೂಡ ಕೆಲವಾರು ಜಿಲ್ಲೆಗಳಾದರೂ ಕೂಡ ಈ ಕೆಲಸವನ್ನು ನಾನು ಮಾಡ್ತೇನೆ. ನಾನು ಪ್ರಥಮ ಅಧ್ಯಕ್ಷನಾಗಿ ಈ ನಿಗಮವೇ ಕಳೆದ ವರ್ಷ ಪ್ರಾರಂಭವಾದದ್ದು. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಸಚಿವರುಗಳು ಸೇರಿ ನನ್ನನ್ನು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ಕೆಲವಾರು ಜಿಲ್ಲೆಗಳಾದರೂ ಕೂಡ ಈ ಡೇರೆ ಮುಕ್ತ ಮಾಡುವಂಥ ಕೆಲಸಕ್ಕೆ ಅಡಿಗಲನ್ನು ಹಾಕಿ ಬರತಕ್ಕಂಥ ಅಧ್ಯಕ್ಷನಿಗೆ ಒಂದು ಮಾದರಿಯ ಕೆಲಸ ಮಾಡಬೇಕು ಅಂತ ನಾನಂತೂ ಅಂದುಕೊಂಡಿದ್ದೇನೆ. ನೋಡಿ, ನಾನು ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರ, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ನಮ್ಮ ರಾಮನಗರ, ಮಂಡ್ಯ, ಮೈಸೂರು, ಬಳ್ಳಾರಿ ಇಂಥದ್ದು 13 ಜಿಲ್ಲೆಗಳಿಗೆ ನಾನು ಈಗಾಗಲೇ ಪ್ರವಾಸವನ್ನು ಮಾಡಿದ್ದೇನೆ. ಮೊನ್ನೆ ಮೈಸೂರು ಮತ್ತು ಮಂಡ್ಯವನ್ನು ಮುಗಿಸಿದ್ದೇನೆ. ಮುಂದಿನ 2-3 ದಿವಸದಲ್ಲಿ ಸ್ವಲ್ಪ ಚುನಾವಣಾ ಕೆಲಸಗಳು ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮುಂದೂಡಿ ಬರುವವರ ಮತ್ತೊಮ್ಮೆ ನಾನು ಜಿಲ್ಲಾ ಪ್ರವಾಸವನ್ನು ಪ್ರಾರಂಭ ಮಾಡ್ತೇನೆ.